ಫೀಲ್ ಆಯಿತು. ಮಧ್ಯೆ ಸ್ವಲ್ಪ ಎಲ್ಲ ಆಗಿತ್ತು, ನನ್ನ ಫ್ರೆಂಡ್ ಭಾವನ್ ಸಿನಿಮಾ ಮಾಡೋಣ ಅಂತ ಕರೆದ. ನಾವು ಬಂದಿದ್ದೆ ಯಾವುದಕ್ಕೂ, ಇಲ್ಲಿ ಕೆಲಸ ಮಾಡೋದು ಯಾವುದು ಅಂತೇಳಿ ಫೀಲ್ ಶುರು ಆಯಿತು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಎಸ್ ಪ್ರಶಾಂತ್. ನಂದು ಒರಿಜಿನಲ್ ಹೆಸರು ಎಸ್ ಪ್ರಶಾಂತ್ ಅಂತೇಳಿ, ಬಟ್ ನಾನು ಸಿನಿಮಾಗೋಸ್ಕರ ವೈಭವ್ ಪ್ರಶಾಂತ್ ಅಂತ ಮಾಡಿದ್ದೀನಿ. ನಂದು ಹುಟ್ಟೂರು ಬಂದು ಮಂಗಳೂರು ಹತ್ರ ಬಜ್ಪೆ ಮೂಡ್ಪೇರಾರ ಅಂತೇಳಿ. ನನ್ನ ತಂದೆ ಹೆಸರು ಬಂದು ಸುಧಾಕರ್ ಆಚಾರ್ಯ, ನಮ್ಮ ತಾಯಿ ಬಂದು ಶಾಂತ ಅಂತೇಳಿ. ನಮ್ಮ ಅಪ್ಪನಿಗೆ ಆ್ಯಕ್ಚುಲಿ ನಾವು ವಿಶ್ವಕರ್ಮ ಬ್ರಾಹ್ಮಣರು, ಚಿನ್ನ ಬೆಳ್ಳಿದು ಶಿಲ್ಪಿ ಕೆಲಸ ಮಾಡೋದು ನಮ್ಮ ಅಪ್ಪ. ನಮ್ಮ ಮನೆಯಲ್ಲಿ ಎಲ್ಲರೂ, ನಮ್ಮ ಅಣ್ಣ ತಮ್ಮ ಎಲ್ಲರೂ ಈ ಉದ್ಯೋಗದಲ್ಲಿರೋದು. ನಾನೊಬ್ಬ ಮಾತ್ರ ಸಿನಿಮಾ ಅಂತೇಳಿ ಸಿನಿಮಾ ರಂಗನ ಆಯ್ಕೆ ಮಾಡಿ ಸಿನಿಮಾ ರಂಗದಲ್ಲಿ ಈಗ ನಿರ್ದೇಶಕನಾಗಿದ್ದೀನಿ. ಏನಂದರೆ ನನಗೆ ಇದು ಆ್ಯಕ್ಚುಲಿ ಸಿನಿಮಾಗೆ ಬರೋದಕ್ಕೆ ಕಾರಣ ಏನಂದರೆ, ಮೊದಲಿಂದನೂ ನನಗೆ ನಾನು ಸ್ಕೂಲ್ ಡೇಸಲ್ಲೂ ಅಷ್ಟೇ ನಂಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ನಾನು ನಮ್ಮ ಸ್ಕೂಲಲ್ಲಿದ್ದಾಗ, ನಾನು ಯಾವಾಗ 3rd 4th ಸ್ಟ್ಯಾಂಡರ್ಡಿಂದನೇ ನಮ್ಮ ಸ್ಕೂಲಲ್ಲಿ ಡ್ಯಾನ್ಸ್ ಅಂತ ಏನೋ ಪ್ರೋಗ್ರಾಮ್ ಇದ್ದರೆ ಫಸ್ಟ್ ನನ್ನನ್ನೇ ಸೆಲೆಕ್ಟ್ ಮಾಡೋರು ನಮ್ಮ ಟೀಚರ್ಸ್ ಎಲ್ಲ. ಅದರಲ್ಲಿ ನಮ್ಮ ಟೀಚರ್ ನಂಗೆ ಈಗಲೂ ನೆನಪಿದೆ, 4ನೇ ಕ್ಲಾಸ್ ಏನಿದ್ದೆ ಆವಾಗ, ಆಶಾ ಟೀಚರ್ ಅಂತೇಳಿ. ಅವರು ನನ್ನ ಡ್ಯಾನ್ಸು ತುಂಬ ನಂಗೆ ಇದು ಮಾಡೋರು, ಹೇಳ್ಕೊಡೋರು ಅವರು, ಹೀಗೆ ಮಾಡು ಅಂತ ಅವರು. ಹಾಗೆ ಪ್ರತಿ ವರ್ಷ ಏನೇ ಸ್ಕೂಲ್ ಡೇ ಫಂಕ್ಷನ್ ಇದ್ದಾಗೆಲ್ಲ ನಾವು ಡ್ಯಾನ್ಸ್ ನಂದೊಂದಿದ್ದೇ ಇರುತ್ತೆ. ಹಾಗೆ ಸ್ಕೂಲಿಂದನೂ ನಮ್ಗೆ ಅದ್ರ ಬಗ್ಗೆ ಆಸಕ್ತಿ ಇತ್ತು. ಅಲ್ಲಿಂದ ಸ್ಕೂಲ್ ಮುಗಿಸ್ದೆ, SLC ಕಂಪ್ಲೀಟ್ ಮಾಡಿದೆ. ಆಮೇಲೆ ಓದಬೇಕು ಅಂತ ಮನಸ್ಸಿತ್ತು, ಬಟ್ ಯಾಕೋ ಆ ಕಾರಣದಲ್ಲಿ ನಮಗೆ ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಆ ಟೈಮಲ್ಲಿ ಏನು ಮಾಡಿದೆ, ಒಂದು 2 ವರ್ಷ SLC ಆದಮೇಲೆ ನಾನು ನಮ್ಮ ಅಣ್ಣನ ಜೊತೆ ಕೆಲಸ ಮಾಡ್ತಿದ್ದೆ. ಅಣ್ಣಂದು ಜ್ಯುವೆಲ್ರಿ ಶಾಪ್ ಇತ್ತು, ಅಲ್ಲಿ ಕೆಲಸ ಮಾಡ್ತಿದ್ದೆ. ಕೆಲಸ ಮಾಡಾದ್ಮೇಲೆ ಒಂದು ವರ್ಷ 2 ವರ್ಷ ಮಾಡಿದೆ. ಮತ್ತು ಯಾಕೋ ನನಗೇನೋ ನಾನು ಏನೋ ಮಿಸ್ ಮಾಡ್ತಾಯಿದ್ದೀನಿ, ಏನೋ ಅಂದರೆ ಇದೇ ಜೀವನ ಆಯಿತಾ, ಏನೋ ಒಂದು ಬೇರೆ ಥರ ಜೀವನ ಮಾಡೋಣ ಅಂತೇಳಿ ನನಗೆ ಈ ಆರ್ಟ್ ಕಲೆ ಬಗ್ಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಸರಿ, ಏನು ಮಾಡೋದು ಅಂತ ನೋಡಿದೆ. ಅಷ್ಟರಲ್ಲಿ ಪೇಪರಲ್ಲಿ ಒಂದು ಆ್ಯಡ್ ನೋಡಿದೆ, ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಈ ಥರ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಂತೇಳಿ ಒಂದು ಬಂತು. ನಾನೇನು ಮಾಡಿದೆ, ಸುಮ್ಮನೆ ಮನೇಲೇನು ಹೇಳಿಲ್ಲ, ಯಾರಿಗೂ ಹೇಳಿದೆ, ಸುಮ್ಮನೆ ಪೇಪರ್ ಕಟ್ಟಿಂಗ್ ತೆಗೆದು ಅದರಲ್ಲಿ ಅಷ್ಟೊಂದು ಮನಿ ಮನಿ ಆರ್ಡ್ರ್ ಮಾಡಬೇಕಾಯ್ತು. ಅದಕ್ಕೆ ಹಾಕಿ ನಾನು ಈ ಥರ ಇಂಟ್ರ್ಯೂ ಬರ್ತೀನಿ ಅಂತೇಳಿ ಕಳಿಸ್ಬಿಟ್ಟಿದ್ದೆ. ಸುಮ್ಮನೆ ನಂಗೆ ಗೊತ್ತಿಲ್ಲ ಅದೇನು ಅಂತ. ಬೆಂಗಳೂರು ಅಂದರೆ ಬಂದು ಹೋಗ್ತಾಯಿದ್ದೆ ನಮ್ಮ ಅಪ್ಪನ ಜೊತೆ, ಅಪ್ಪಂದು ಇಲ್ಲೇ ರಿಲೇಟಿವ್ಸಲ್ಲಿದ್ದರು. ಹಾಗೆ ನಾವು ಬೆಂಗಳೂರಿಗೆ ಬರ್ತಾ ಹೋಗ್ತಾಯಿದ್ವಿ ಅಷ್ಟೇ. ಬಟ್ ನನಗೆ ಸಪ್ರೇಟಾಗಿ ನನಗೇನು ಪರಿಚಯ ಇರಲಿಲ್ಲ. ಸರಿ, ಇದು ಪೋಸ್ಟ್ ಹಾಕಿ ಒಂದು 15 ಡೇಸಲ್ಲಿ ನನಗೆ ಮನೆಗೆ ರಿಪ್ಲೈ ಬಂತು, ಹೀಗೀಗೆ ಇಂಥ ತಾರೀಕಿಗೆ ಇಂಟರ್ವ್ಯೂ ಇದೆ ಅಂತೇಳಿ. ನಾನು ಏನು ಮಾಡೋದು, ಸರಿ ಹೋಗೋದಾ ಬೇಡ, ಏನು ಮಾಡೋದು, ನಮ್ಮ ಅಪ್ಪ ಹತ್ರ ಕೇಳೋಕ್ಕೆ ಭಯ ನಮಗೆ. ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ ಇಲ್ಲೋ ಅಂತೇಳಲ್ಲ. ಸರಿ ಅಂತೇಳಿ ಕೇಳಿದೆ ನಾನು, ಹೀಗೆ ಇಂಟರ್ವ್ಯೂ ಅದು ಯಾವಾಗ ಇನ್ನೇನು 1 ವಾರ ಇರಬೇಕಾದ್ರೆ ಕೇಳಿದೆ, ಈಗ ಇಂಟರ್ವ್ಯೂ ಬಂದಿದೆ ಅಂತೇಳಿ ತೋರಿಸಿ ಅವ್ರಿಗೂ ಶಾಕ್ ಆಯಿತು. ಇದು ಯಾವ ಕಳಿಸಿದ್ದು ಅಂದರು, ಇಲ್ಲ ಹೀಗೀಗೆ ಬಂದಿತ್ತು, ನಾನು ಕಳಿಸಿದ್ದೆ ಅಂತೇಳಿ. ಸರಿ, ಯೋಚನೆ ಮಾಡಿದ್ರು, ನೋಡು ನಿಂಗೆ ಇಂಟ್ರೆಸ್ಟ್ ಇದ್ದರೆ ಮಾಡು ನೀನು ಅಂತಂದರು. ನಂಗೆ ಒಂಥರ ಖುಷಿ ಆಗೋಯ್ತು. ಸರಿ, ಬಟ್ ಹೋದರೆ ಹೇಗೆ ಏನು ಅಂತೇಳಿ ನಂಗೆ ಏನೂ ಗೊತ್ತಿಲ್ಲ. ಒಟ್ಟು ಇಂಟರ್ವ್ಯೂ ಅಟೆಂಡ್ ಮಾಡೋಣ ಅಂತೇಳಿ. ಸರಿ ಅಂತೇಳಿ ನಮ್ಮ ಮಾವ ಇದ್ದರು, ನಮ್ಮ ಸದಾಶಿವ ಅಂತೇಳಿ ಕಾರ್ಕಳದವರು, ಅವ್ರನ್ನ ಕಳಿಸಿದ್ರು, ಇವನ ಜೊತೆ ಹೋಗಿ ಒಂದು ಸ್ವಲ್ಪ ಇದು ಮಾಡಿ. ಸರಿ, ಬೆಂಗಳೂರು ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ಎಲ್ಲ ಅಲ್ಲಿ ಒಂದು 50 ಜನ ಏನೋ ಬಂದಿದ್ರಲ್ಲಿ. ಬಂದಾಗ ನಾನು ಫಸ್ಟು, ಯಾಕಂದರೆ ಇಂಟರ್ವ್ಯೂ ಅಂದರೆ ನಾನು ಫಸ್ಟ್ ಫೇಸ್ ಮಾಡಿದ್ದು. ಹಂಗಂದರೆ ಈ ಕೆಲವರು ಜಾಬ್ಗೋಸ್ಕರ ಇದು ಮಾಡ್ತಾರೆ, ನಂಗೆ ಆ ಥರ ನಂಗೆ ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಇದು ಫಸ್ಟ್ ಬಂದೆ, ನೋಡಿದೆ, ಅವರು ಒಂದು ಡೈಲಾಗ್ ಶೀಟ್ ಕೊಟ್ಟು ಇದನ್ನು ಮಾಡಿ ಅಂತಂದರು. ನಾನು ಸರಿ, ನನಗೇನು ಗೊತ್ತಿಲ್ಲ. ಅಲ್ಲಿ ಬಂದಾಗ ಒಳಗಡೆ ಹೋದರೆ ಅಲ್ಲಿ ನಾಗಾಭರಣ ಸರ್ ಇದ್ದರು, ಅವರು ಆಮೇಲೆ ಒಂದು 4-5 ಜನ ಇದ್ದರು. ಸರ್ ಡೈಲಾಗ್ ಕೊಟ್ಟಿದ್ರು. ನಂಗೆ ಡೈಲಾಗ್ ಬಗ್ಗೆ ನಂಗೆ ಅಷ್ಟು ಇದಿರಲಿಲ್ಲ. ಆಮೇಲೆ ನಮ್ಮದು ಮಂಗಳೂರು ಭಾಷೆ ಆಗಿದ್ದರಿಂದ ನಮ್ಮದು ಲ್ಯಾಂಗ್ವೇಜ್ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ. ಸರಿ, ನಿಂಗೇನು ಬರುತ್ತೋ ಟ್ಯಾಲೆಂಟ್ ಅದು ಮಾಡೋದು. ನಾನು ಡ್ಯಾನ್ಸ್ ಮಾಡಿದೆ, ಅವ್ರಿಗೆ ಇಷ್ಟ ಆಯಿತು. ಸರಿ ಆಯಿತು, ಸೆಲೆಕ್ಟ್ ಆಯಿತು ಅಂತೇಳಿ ಅಂದರು ಅವರು. ಸರಿ ಅಂತೇಳಿ ಆಯಿತು, ಖುಷಿ ಆಯಿತು. ಮತ್ತು ಊರಿಗೆ ಬಂದು ಹೇಳಿದ್ರು, ಇಂಥ ತಾರೀಕಿಂದ ಜಾಯ್ನ್ ಆಗಬೇಕು ಅಂತೇಳಿ. ಅಲ್ಲಿಂದ ಮತ್ತೆ ಇನ್ಸ್ಟಿಟ್ಯೂಟ್ ಸೇರಿ ಅಲ್ಲಿ ಏನಾಯಿತು, ಫಸ್ಟ್ ಟೈಮ್ ಅಂದರೆ ಮನೆ ಬಿಟ್ಟು ನಾನು ಹೊರಗಡೆ ಬಂದಿದ್ದು ಅಂದರೆ ಅದೇ ಫಸ್ಟ್ ಟೈಮ್. ಇಲ್ಲ 1 ದಿವಸ 2 ದಿವಸ ಎಲ್ಲ ಅಜ್ಜಿ ಮನೆಗೆಲ್ಲ ಹೋಗ್ತಾಯಿದ್ವಿ. ಆಗ ಅದು ಬಿಟ್ಟು ಈ ಥರ ವರ್ಕ್ಗೆ ನನ್ನ ಜೀವನಕ್ಕೆ ಅಂತೇಳಿ ನಾನು ಬಂದಿದ್ದು ಫಸ್ಟ್ ಟೈಮು. ನಮ್ಮ ಅಮ್ಮನಿಗೂ ತುಂಬ ಫೀಲ್ ಆಗಿದ್ದಾಗ ಫಸ್ಟ್ ಟೈಮ್. ನಾನು ಅದು ಈಗಲೂ ನೆನಪಿದೆ, ನಾನು ಬಸ್ಸಲ್ಲಿ ಕಳಿಸ್ಬೇಕಾದ್ರೆ ಕಣ್ಣೀರು ಹಾಕ್ತಾಯಿದ್ರು ಅವರು, ಟಾಟಾ ಮಾಡ್ತಿದ್ರು. ನಂಗೆ ಅದು ತುಂಬ ಫೀಲ್ ಆಗಿತ್ತು. ಆ ಟೈಮಲ್ಲಿ ನಂಗೆ ಅಷ್ಟು ಫೀಲ್ ಆಗಿರಲಿಲ್ಲ, ಯಾಕಂದರೆ ನಾನು ಏನೋ ಒಂದು ಇದರಲ್ಲಿ ನಾನು ಹೋಗ್ತಾ ಇದ್ದೀನಲ್ಲ ಅಂತ. ಸರಿ, ಬಂದು ಫಸ್ಟ್ ಒಂದು 15 ದಿವಸ ಇದಿತ್ತು, ಇನ್ಸ್ಟಿಟ್ಯೂಟಲ್ಲಿ ಟ್ರೈನಿಂಗ್ ಎಲ್ಲ ಇತ್ತು. ಅದನ್ನು ಮಾಡಿ ಮತ್ತೆ ಒಂದು ಸರಿಗೆ ರಜೆ ಸಿಕ್ತು. ರಜೆಯಲ್ಲಿ ನಾನು ವಾಪಸ್ ಊರಿಗೆ ಹೋದೆ. ಊರಿಗೆ ಹೋದಾಗ
ಆಗ ನನಗೆ ಆ್ಯಕ್ಚುಲಿ ಮನೆಯದ್ದು ಏನು ಅಂತೇಳಿ ಸೆಂಟಿಮೆಂಟ್ ಫೀಲ್ ನಂಗೆ ಗೊತ್ತಾಗಿದ್ದು. ಅಲ್ಲಿಂದ ಬಂದು ಅಲ್ಲಿಂದ ಸೆಕೆಂಡ್ ಟೈಮ್ ಬಂದು ವಾಪಸ್ ಹೊರಡುವಾಗ ಅಪ್ಪ ಅಮ್ಮ ಸುಮ್ಮನೆದ್ದು, ನಾನು ಅಳ್ತಾ ಇದ್ದಾಗ ನಂಗೆ ಫೀಲ್ ಆಗಿತ್ತು. ಯಾಕೆಂದರೆ ಅಪ್ಪ ಅಮ್ಮನ ಬಿಟ್ಟು ಅಷ್ಟು ದಿನ ಇದ್ದಿರಲಿಲ್ಲ. ಇಲ್ಲಿ ಬೆಂಗಳೂರಲ್ಲಿ ಯಾರೂ ಇಲ್ಲ, ಹೊಸ ಜನ, ಹೊಸ ಪರಿಚಯ, ಅವ್ರ ಜೊತೆ ನಾನು ಮಿಂಗಲ್ ಆಗೋದು ನಂಗೆ ಸ್ವಲ್ಪ ಕಷ್ಟ ಆಗಿತ್ತಲ್ಲ. ಸರಿ ಆಯಿತು, ಸೆಕೆಂಡ್ ಟೈಮ್ ಬಂದು ಅಲ್ಲಿಂದ ಮತ್ತೆ ಒಂದು ತಿಂಗಳಲ್ಲಿ ಹಾಸ್ಟೆಲ್ ಇತ್ತು, ಹಾಸ್ಟೆಲಲ್ಲಿದ್ದೆ. ಅದಾದಮೇಲೆ ಅಪ್ಪಂದು ಫ್ರೆಂಡ್ ಒಬ್ಬರು ಇದ್ದರು, ಅವ್ರ ಮನೇಲಿ ನನ್ನಿಲ್ಲೇ ಹೋಟೆಲಿತ್ತು, ಅವ್ರದ್ದು ಇಲ್ಲಿ ನನ್ನ ಮಗನಿಲ್ಲೇ ಇದು ಮಾಡಿ ಅಂತ ಹೇಳಿದ್ರು. ಅವರು ಪಾಪ ಸಪೋರ್ಟ್ ಮಾಡಿದ್ರು. ಅವರಿಬ್ಬರು ದುರ್ಗಾ ಪ್ರಸಾದ್ ಮತ್ತು ತೀರ್ಥರಾಜ್ ಅಂತ ಹೇಳಿದ್ರು. ಅವ್ರ ಜೊತೆ ಇದ್ದಲ್ಲಿ ಅವರು ಒಂದು ವರ್ಷ ಟ್ರೈನಿಂಗ್ ಮುಗಿಯೋವರೆಗೂ ನಾನು ಅವ್ರ ಜೊತೆ ಟ್ರೈನಿಂಗಲ್ಲಿ ಅಷ್ಟೇ ಇನ್ಸ್ಟಿಟ್ಯೂಟಲ್ಲಿ ನಾವು. ನನಗೇನಂದರೆ ಆವಾಗ ನಾನಿನ್ನೂ ಚಿಕ್ಕ ಹುಡುಗ, 19-20 ವರ್ಷ ನನಗೆ. ನಾನು ಅಲ್ಲಿ ಎಲ್ಲರೂ ಐಡಿಯಲ್ ಬಂದಲ್ಲಿ ನಾನು ಸ್ವಲ್ಪ ಚಿಕ್ಕ ಹುಡುಗ ಅನಿಸುತ್ತೆ, ಎಲ್ಲ ಇಲ್ಲಿರೋ ಬೆಂಗಳೂರಲ್ಲಿರೋರಲ್ಲ. ನಮಗೇನಂದಾಗ ನಮಗೆ ಅಂದರೆ ಅದರಲ್ಲಿ ಎಲ್ಲ ಇತ್ತು, ಅಲ್ಲಿ ಡೈರೆಕ್ಷನ್ ಕೋರ್ಸ್ ಇತ್ತು, ಆ್ಯಕ್ಟಿಂಗ್ ಕೋರ್ಸ್ ಇತ್ತು, ಆಮೇಲೆ ಮ್ಯೂಸಿಕ್, ಸಂಗೀತದ ಬಗ್ಗೆ ಎಲ್ಲ ಕಲಿಸ್ಕೊಡೋರಲ್ಲಿ. ನಮಗೇನಂದರೆ ಆ್ಯಕ್ಟಿಂಗ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು, ನಂಗೆ ಮಾಡಬೇಕು ಅಂತೇಳಿ. ಬಟ್ ನನ್ನ ಪರ್ಸ್ನಾಲಿಟಿ, ನನ್ನ ಇದಕ್ಕೆ ನಮಗೆ ಒಳ್ಳೊಳ್ಳೆ ಪಾತ್ರಗಳು ಕೊಡ್ತಾ ಇರಲಿಲ್ಲ. ಒಂದು ಸರಿ ಏನಾಯಿತು, ಒಂದು ನಾಟಕ ಮಾಡಿಸಿದ್ರು, ಹಂಸಲೇಖ ಸರ್ ಅವ್ರದ್ದೇ ಒಂದು ಟ್ರೂಪ್ ಎಲ್ಲ ಮಾಡ್ಕೊಂಡು ಒಂದು ನಾಟಕ ಮಾಡಿಸಿದ್ರು, ಜೋಕುಮಾರ ಸ್ವಾಮಿ ಅಂತೇಳಿ. ಅಲ್ಲೇನಂದ್ರೆ ನಂಗೊಂದು ಆಸೆ, ನಂಗೊಂದು ಒಳ್ಳೆ ಪಾತ್ರ ಕೊಡ್ತಾರೆ ಅಂಥೇಳಿ. ಅದು ಒಂದು ಸರಿ ಸೆಲೆಕ್ಷನ್ ನಡೀತಾಯಿತ್ತು. ಸೆಲೆಕ್ಷನ್ ನಡಿಬೇಕಾದ್ರೆ ಎಲ್ಲರನ್ನೂ ಸೆಲೆಕ್ಟ್ ಮಾಡಿದ್ರು. ಅಲ್ಲಿ ಈಗ ಏನೇ ಒಂದು ಟ್ಯಾಲೆಂಟ್ ಶೋ ಅಂತೆಲ್ಲ ಮಾಡ್ತಾಯಿದ್ರು ಇನ್ಸ್ಟಿಟ್ಯೂಟಲ್ಲಿ. ಅಲ್ಲಿ ನಾವೇ ನಾನು ಕಾಮಿಡಿ ಸ್ವಲ್ಪ ಚೆನ್ನಾಗಿ ಮಾಡ್ತಿದ್ದೆ ಅವಾಗ. ಕಾಮಿಡಿಯಾಗಿ ಡ್ಯಾನ್ಸಲ್ಲಾಗಿ ನಾವೆಲ್ಲ ಚೆನ್ನಾಗಿ ಮಾಡ್ತಿರೋದು, ಬೇರೆಯವರೆಲ್ಲ ಸುಮ್ಮನೆ ಇರೋರು. ಬಟ್ ಆ ಸೆಲೆಕ್ಷನ್ ಅಂತ ಬಂದಾಗ ನಮ್ಮನ್ನು ತುಂಬ ಫಸ್ಟ್ ನಾವು ಈಗ ಕರೀತಾರೆ ಅನ್ನೋ ಆಸೆ ಇತ್ತು ನನಗೆ. ಕರೀಲಿಲ್ಲ. ಫಸ್ಟ್ ಯಾರೋ ಒಳ್ಳೆ ಹೈಟ್ ಪರ್ಸ್ನಾಲಿಟಿ ಇರೋರು ಇದ್ರು, ಅವ್ರನ್ನ ಕರೆದು. ಆಮೇಲೆ ಇನ್ನೊಬ್ಬರು ಯಾರೋ ಸ್ವಲ್ಪ ಒಳ್ಳೆ ಎಲ್ಲ ಪರ್ಸ್ನಾಲಿಟಿ ಇರೋರನ್ನೆಲ್ಲ ಫಸ್ಟೆಲ್ಲ ಕರೆದು ಸೆಲೆಕ್ಟ್ ಮಾಡಿ ಲಾಸ್ಟಿಗೆ ನಾನು ಇನ್ನೂ ಕರೀಲಿಲ್ಲ. ಲಾಸ್ಟ್ ಒಂದು ಅದರಲ್ಲಿ 4 ಜನ ಸೇವಕರು ಕ್ಯಾರೆಕ್ಟರ್ ಇತ್ತು. ಆ ಸೇವಕರಲ್ಲಿ ನಮ್ಮನ್ನು ಸೆಲೆಕ್ಟ್ ಮಾಡಿದ್ರು. ನಂಗಾಗ ತುಂಬ ಫೀಲ್ ಆಯಿತು. ನಾವು ಅಂದರೆ ನಾವು ಏನೂ ಇಲ್ಲ, ಇವ್ರ ಮುಂದೆ ಏನಿಲ್ಲ, ಸರಿ ನೋಡೋಣ, ನಮ್ಗೆ ಯಾಕೋ ಈ ಆ್ಯಕ್ಟಿಂಗ್ ಇದೆಲ್ಲ ನಮ್ಗೆ ಆಗಬಾರಲ್ಲ ಅಂತ ನಾನು ಅಲ್ಲಿ ಆಮೇಲೆ ಫಿಕ್ಸ್ ಆದಿದ್ದು ಆಗದೆ ಇರೋದು ಅಂತ. ಸರಿ ಅಂತ ಅಲ್ಲಿಂದ ಇನ್ಸ್ಟಿಟ್ಯೂಟ್ ಮುಗಿಸು ಇಡೀ ಟಾಪರ್ ಆದ ನಾನು. ಫಸ್ಟು ಸೆಕೆಂಡ್ ಪ್ಲೇಸೇನ ನಂಗೆ ಬಂತು ಇದು ಸರ್ಟಿಫಿಕೇಟಲ್ಲಿ. ಸರಿ, ಆದರೂ ಅದು ಏನು ಯೂಸ್ ಇಲ್ಲ ಅಂತ ಗೊತ್ತಿತ್ತು. ಆದ್ರೂ ಇಲ್ಲಿ ಅಂತೇಳಿ ಒಂದು ನಾವು 1 ವರ್ಷ ಏನು ಮಾಡಿದ್ವಿ, ಒಂದು ಸರ್ಟಿಫಿಕೇಟ್ ಬೇಕಲ್ಲ ಅಂತೇಳಿ ಮಾಡಿದ್ವಿ. ಆಮೇಲೆ ಸರಿ ಆಯಿತು, ಸಿಟ್ಟು ಮುಗೀತು. ಮತ್ತಿನ್ನೇನು ಜೀವನ ಏನು ಅಂತ ಗೊತ್ತಿಲ್ಲ. ಇನ್ನು ಸರಿ ವಾಪಸ್ ಊರಿಗೆ ಹೋಗಿ ಮತ್ತೇನಕ್ಕೆ ಬೆಂಗಳೂರು ಬರಬೇಕು ಅನ್ನೋದು ನಮ್ಗೆ ಐಡಿಯಾ ಇಲ್ಲ, ಏನಕ್ಕೆ ಅಂತ. ಮತ್ತೆ ಕೆಲಸ ಹುಡುಕಬೇಕು, ಅಲ್ಲಿ ಬೇಕು, ಆ ಸರ್ಟಿಫಿಕೇಟ್ ಇಟ್ಕೊಂಡು ಯಾರ ಥರ ಚಾನ್ಸ್ ಕೇಳಬೇಕು ಅಂತೇಳಿ. ಮತ್ತು ಸರಿ ಅಂತೇಳಿ ಬಂದು 4-5 ಕಡೆ ಎಲ್ಲ ಇದು ಮಾಡೋದು, ಎಲ್ಲೂ ಯಾರೂ ಸಿಕ್ಕಿಲ್ಲ, ಅವಕಾಶಗಳು ಸಿಕ್ಕಿಲ್ಲ. ಆಮೇಲೆ ಏನಾಯಿತು, ಸರಿ ಮತ್ತೆ ಒಂದು ಮಧ್ಯೆ ಸ್ವಲ್ಪ ಎಲ್ಲ ಆಗಿತ್ತು. ನನ್ನ ಫ್ರೆಂಡ್ ಭಾವನ್ ಸಿನಿಮಾ ಮಾಡೋಣ ಅಂತ ಕರೆದ. ಸಿನಿಮಾ ಮಾಡೋಣ, ನೀನು ವರ್ಕ್ ಮಾಡೋದು, ನಿಂಗೊಂದು ಕ್ಯಾರೆಕ್ಟರ್ ಕೊಡ್ತೀನಿ ಬಾ ಅಂತೇಳಿ ಕರೆದು ಬೊಮ್ಮನಹಳ್ಳಿ ಹತ್ರ ಒಂದು ಮನೆಯಲ್ಲೆಲ್ಲ ಇರಿಸಿ ಅಲ್ಲೊಂದು 2-3 ದಿನ ಇದ್ದು. ಆಮೇಲೆ ಮತ್ತೆ ಅಲ್ಲಿಂದ ವಾಪಸ್ ಬಂದೆ, ಬೇಡ ಇದು ಸರಿಯಾಗಲ್ಲ ಅಂತೇಳಿ ಅಲ್ಲಿಂದ ವಾಪಸ್ ಬಂದೆ. ಮತ್ತು ಇನ್ನೇನು ಮಾಡೋದು, ಏನು 1 ವರ್ಷದಲ್ಲಿ ಇದು ಮಾಡಿದ್ವಿ, ನೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ. ವಾಪಸ್ ಊರಿಗೆ ಹೋದಾದ್ಮೇಲೆ ಮತ್ತೆ ಒಂದು 2 ತಿಂಗಳಿದ್ದೆ ಊರಲ್ಲಿ. ಮತ್ತೆ ತಿರ್ಗಾ ನೋಡೋಣ ಇಲ್ಲಿ ಆಗಿದ್ದಾಗಲಿ ಬೆಂಗಳೂರು ಬರೋಣ ಅಂತ ಬೆಂಗಳೂರು ಬಂದಮೇಲೆ ಮತ್ತೆ ಹುಡುಕ್ತೆ, ಒಂದಷ್ಟು ಇದೆಲ್ಲ ಮಾಡಿ ಎಲ್ಲರೂ ಫೋನ್ ನಂಬರ್ಸ್ ಎಲ್ಲ ತೊಗೊಂಡು, ಯಾವುದೊಂದು ಡೈರೆಕ್ಟ್ರಿ ಸಿಕ್ಕಿತ್ತು, ಫಿಲ್ಮ್ ಡೈರೆಕ್ಟ್ರಿ ನಂಬರ್ಸ್ ಎಲ್ಲ ತೊಗೊಂಡು ಎಲ್ಲರದ್ದು ಅಡ್ರೆಸ್ ಹುಡ್ಕೊಂಡು ಅಡ್ರೆಸ್ಗೆ ಹೋಗಿ ಎಲ್ಲ ಇದು ಮಾಡೋದು. ಬಟ್ ಎಲ್ಲೂ ಯಾರು ಏನು ಇದು ಮಾಡಲಿಲ್ಲ, ನಮಗೆ ಸಪೋರ್ಟ್ ಮಾಡಿಲ್ಲ. ಆಮೇಲೆ ಮತ್ತೆ ಇದಾಗಲ್ಲ ಅಂತ 1 ತಿಂಗಳು ಹಾಗೆ ಮಾಡಿದೆ. ಆಮೇಲೆ ಇದಾಗಲ್ಲ ಯಾಕೋ ಅಂತೇಳಿ ಮತ್ತೆ ನನ್ನ ರೂಮ್ಮೇಟ್ ಇದ್ರು, ಅದೇ ನಮ್ಮಪ್ಪನ ಫ್ರೆಂಡು ಮಕ್ಕಳು ದುರ್ಗಾ ಪ್ರಸಾದ್ ತೀರ್ಥರಾಜ್ ಅಂತಿದ್ರು. ಅವರು ಒಬ್ಬರು ಹತ್ರ ಮಾತಾಡಿಸಿ ಒಂದು ಕಂಪ್ನಿಲಿ ಒಂದು ಕೆಲಸ ಕೊಡಿಸಿದ್ರು. ಏನಂದರೆ ಅದೊಂದು ಕೇಬ್ಲಿಂಗ್ ಮಾಡೋದು ಅಂತೇಳಿ. ಆಗ್ತಾನೆ ಕನಕಪುರಲ್ಲಿ ಮೆಟ್ರೋ ಲಾಂಚ್ ಆಗೋ ಟೈಮ್ ಅದರದ್ದು ಸ್ವಲ್ಪ ಡಾಟಾ ಕೇಬಲಿಂಗ್ ಎಲ್ಲ ಮಾಡೋದಿತ್ತು. ಅಲ್ಲಿಗೆ ಕಳಿಸಿದ್ರು. ಅಲ್ಲಿ ಕೆಲಸ ಮಾಡೋ ಟೈಮಲ್ಲೇ ಅದು ಎಷ್ಟು 1,000 ರೂಪಾಯಿ ಸಂಬಳ ಫಿಕ್ಸ್ ಮಾಡಿದ್ರು. ಸರಿ ತಿಂಗಳಿಗೆ ಸರಿ ಆಯಿತು ಅಂತೇಳಿ ಹೋಗಿ ಒಂದು 15 ದಿನ 20 ದಿನ ಆಯಿತು. ಯಾಕೋ ನಾವು ಬಂದಿದ್ದೆ ಯಾವುದಕ್ಕೂ ಇಲ್ಲಿ ಕೆಲಸ ಮಾಡೋದು ಯಾವುದು ಅಂತೇಳಿ ಫೀಲ್ ಶುರು ಆಯಿತು. ಸರಿ ಅಂತೇಳಿ ಅಷ್ಟರಲ್ಲಿ ಹಂಸಲೇಖ ಟ್ರೂಪಲ್ಲಿ ನಾನು ನಾಟಕ ಮಾಡ್ತಿದ್ವಲ್ಲ, ಅಲ್ಲೊಬ್ಬರು ಮಾಸ್ಟರ್ ಇದ್ದರು, ಮುರಳಿ ಮಾಸ್ಟರ್ ಅಂತೇಳಿ.
ಅವರು ನಮಗೆ ನಾಟಕದೆಲ್ಲ ಹೇಳ್ಕೊಡೋರು ಅವರು. ಅವ್ರು ಏನು ಮಾಡಿದ್ರು, ಈ ಥರ ಒಂದು ಬೀದಿ ನಾಟಕ ಇದೆ ಬರ್ತೀರಾ ಅಂತ ಕೇಳಿದ್ರು. ಆಯ್ತು ಸರ್ ನಾವು ಮಾಡ್ತೀನಿ ಅಂತೀನಿ. ಅಲ್ಲ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ರಜೆ ಅಂತ, 3 ದಿನ ಅಷ್ಟೇ ಅಪ್ಪ, 1 ದಿನ ರಿಹರ್ಸಲ್ಲು 3 ದಿನ ಇದಿರೋದು, ಬಂದುಬಿಡು ಅಂದರು. ಸರಿ ಆಯಿತು ಅಂತ ನಾನು ಇಲ್ಲಿ ಏನು ಮಾಡಿದೆ, ಸರಿ ಒಂದು ಸ್ವಲ್ಪ ಅರ್ಜೆಂಟ್ ಊರಿಗೆ ಹೋಗ್ತೀನಿ ಅಂತೇಳಿ ಸುಳ್ಳು ಹೇಳಿ ಇಲ್ಲಿಂದ ಇಲ್ಲಿ ಬಂದೆ ನಾನು. ಯಾಕೆಂದರೆ ನಂಗೆ ಮೇಯ್ನ್ ಇರೋದು ನಂಗೆ ಇದು ನಾಟಕ ರಂಗಭೂಮಿ ಅದ್ರ ಬಗ್ಗೆ ಸ್ವಲ್ಪ ಸರಿ ಅಂತೇಳಿ ಬೀದಿ ನಾಟಕಕ್ಕೆ ಕರೆದು ಅಲ್ಲಿ ಹೋದೆ. ಅಲ್ಲೇನಂದರೆ ಇಲ್ಲಿ ನನಗೆ ನಾನು ಫಸ್ಟ್ ಒಂದು ನಾಟಕ ಮಾಡಿದೆ ಜೋಕುಮಾರ್ ಸ್ವಾಮಿಲಿ, ಅಲ್ಲಿ ಹೇಗೆ ನಂಗೆ ಸೈಡ್ ರೋಲ್ ಕೊಟ್ಟರು, ಇದರಲ್ಲಿ ಮೇಯ್ನ್ ರೋಲ್ ಕೊಟ್ಟರು, ಕಾಮಿಡಿ ರೋಲ್ ಕೊಟ್ಟರು. ನಂಗೆ ಖುಷಿ ಆಯಿತು, ಚೆನ್ನಾಗಿದೆ ಅಂತೇಳಿ ಫಸ್ಟ್ ದಿನ ಒಂದು ಸ್ವಲ್ಪ ಸೆಟ್ ಆಗೋದಕ್ಕೆ ಕಷ್ಟ ಆಯಿತು. ಅಂದರೆ ನನಗೆ ನನ್ನ ಪಾರ್ಟ್ನರ್ ದೇವನಹಳ್ಳಿ ದೇವರಾಜ್ ಅಂತೇಳಿ, ಅವರು ನಮ್ಮ ವಿಜಯ್ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಒಟ್ಟಿಗೆ ಕಲ್ತವರು. ಅವನು ಇದ್ದ ಜೊತೆಯಲ್ಲಿ ಅಂದರೆ ಅವನು ನಂದು ಸೇಮ್ ಹೈಟು ಸೇಮ್, ಬಟ್ ಒಳ್ಳೆ ಟ್ಯಾಲೆಂಟೆಡ್ ಅವನು, ಒಳ್ಳೆ ಈಗ ಒಂದು 2-3 ಸೀರಿಯಲ್ ಮಾಡ್ತಿದ್ದಾರೆ ಅವರು. ಒಳ್ಳೆ ಆರ್ಟಿಸ್ಟು, ಆಮೇಲೆ ಏನಂದರೆ ಒಳ್ಳೆ ವ್ಯಕ್ತಿ ಕೂಡ, ಒಳ್ಳೆ ಹೆಲ್ಪಿಂಗ್ ನೇಚರ್ ಇದೆ. ಅವನು ತುಂಬ ಸಪೋರ್ಟ್ ಮಾಡಿದಂಗೆ ಪ್ರಶಾಂತ್ ಬಾ ಮಾಡೋಣ ಅಂತೇಳಿ. ಫಸ್ಟ್ ದಿನ ಒಂಚೂರು ಪಿಕಪ್ ಆದ, ಸೆಕೆಂಡ್ ಡೇ ಥರ್ಡ್ ಡೇ ತುಂಬ ಇಬ್ಬರದ್ದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಾಯಿತು, ಸೂಪರ್ ಸಕ್ಸಸ್ ಆಯ್ತು. ಅದು ಅವ್ರು ಖುಷಿಯಾಗೋಯಿತು. ಖುಷಿಯಾಗಿಬಿಟ್ಟು ದಿನಕ್ಕೆ 300 ರೂಪಾಯಿ ಸ್ಯಾಲ್ರಿ ನನಗೆ. 300 ರೂಪಾಯಿ ಕೊಟ್ಟು 3 ದಿನಕ್ಕೆ 900 ರೂಪಾಯಿ ಸಿಕ್ತು. ಹಬ್ಬ ಖುಷಿ ಆಯಿತು. ನಾನು ಏನಂದರೆ ನನ್ನ ಲೈಫಲ್ಲಿ ಫಸ್ಟ್ ಸಿನಿಮಾದಿಂದಲೇ ದುಡಿಬೇಕು ಅಂತೇಳಿ ಇತ್ತು ಕನಸು. ಅದರಿಂದನೇ ಫಸ್ಟ್ ಪೇಮೆಂಟ್ ನಂಗೆ ಸಿಕ್ತು, ಅದು ಖುಷಿ ಆಯಿತು. ಆಮೇಲೆ ಇಲ್ಲಿ 1 ತಿಂಗಳು ದುಡಿದ್ರು 1,500 ರೂಪಾಯಿ ಸಿಕ್ತು, ಇಲ್ಲಿ 3 ದಿನಕ್ಕೆ 900 ರೂಪಾಯಿ ಸಿಕ್ತಲ್ಲ ಅಂತೇಳಿ ಮತ್ತೆ ಇದಾಯಿತು. ಸರಿ ಅಂತೇಳಿ 1 ತಿಂಗಳು ಮಾಡಿದೆ ಕೆಲಸ. 1 ತಿಂಗಳು ಮಾಡಾದಮೇಲೆ ಮತ್ತೆ ಯಾಕೋ ಇಲ್ಲ ಏನೋ 2 ತಿಂಗಳು ಮಾಡಿದೆ ಕೆಲಸ ಅಲ್ಲಿ ಕೇಬ್ಲಿಂಗ್ ಮಾಡಿದ್ಮೇಲೆ ಮತ್ತೆ ಯಾಕೋ ಸರಿ ಆಗ್ತಿಲ್ಲ ಅಂತೇಳಿ ಮತ್ತೆ ಏನು ಮಾಡಿದೆ ನಾನು, ಮತ್ತೆ ಇವ್ರದ್ದು ಇಲ್ಲಿ ಸರಿ ಹುಷಾರಿಲ್ಲ ಅಂತೇಳಿ ರಜೆ ತೊಗೊಂಡು ಮತ್ತೆ ಶುರು ಮಾಡಿದೆ ಅಲಿಯೋದಕ್ಕೆ ಹೋದೆ. ಆಗ ನಮ್ಮ ವಿಜಯ್ ಫಿಲ್ಮ್ ಇನ್ಸ್ಟಿಟ್ಯೂಟಿದ್ದು ಇವ್ರು ಸಿಕ್ಕರು, ಕುಮಾರ್ ಸರ್ ಅಂತೇಳಿ, ಅವರು MD ಅಲ್ಲಿದ್ದು. ಅವ್ರು ಒಂದ್ಸರಿ ಸಿಕ್ಕರು. ಏನಪ್ಪ ಎಲ್ಲಿ ಏನು ಮಾಡ್ತಿದ್ದೀಗ ಅಂದ. ಇಲ್ಲ ಸರ್ ತುಂಬ ಹುಡುಕ್ದೆ, ಎಲ್ಲೂ ಸಿಕ್ಕಿಲ್ಲ ನನಗೆ ಅಂತ. ಅದಕ್ಕೆ ಅವಾಗ ಅವ್ರು ಒಂದು ಮಾತು ಹೇಳಿದ್ರು, ನಂಗೆ ಅದು ಆ ಮಾತೇ ನಂಗೆ ಆ್ಯಕ್ಚುಲಿ ಟರ್ನಿಂಗ್ ಪಾಯಿಂಟ್ ಆಗಿದ್ದು ಅನ್ಸುತ್ತೆ. ಹೇಳಿದ್ರು, ನೀವು ಆ್ಯಕ್ಟಿಂಗ್ ಕೋರ್ಸ್ ಮಾಡಿದ್ದೀರಾ, ಅದು ಇದು ಅಂತ ಮಾಡಿದ್ದೀರಂತ, ಬರೀ ಅದನ್ನೇ ಹೋಗೋದಲ್ಲ, ಫಸ್ಟು ಫೀಲ್ಡಿಗೆ ನುಗ್ಗಬೇಕು ನೀವು. ಚಾನ್ಸ್ ಬರೀ ಒಂದು ಆ್ಯಕ್ಟಿಂಗ್ ಚಾನ್ಸ್ ಕೊಡಿ ಅಂತ ಕೇಳಬೇಡಿ ಸರ್, ಯಾವುದಾದ್ರು ಒಂದು ಕೆಲಸ ಕೊಡಿ ಸರ್, ತಟ್ಟೆ ತೊಳೆಯೋ ಕೆಲಸ ಆದರೂ ಕೊಡಿ ಸರ್, ನಾನು ಮಾಡ್ತೀನಿ ಅಂತೇಳಿ ಫಸ್ಟ್ ಆ ಫೀಲ್ಡ್ಗೆ ಒಂದ್ಸರಿ ನುಗ್ಗಿಬಿಡಿ, ಆಮೇಲೆ ನಿಮಗೆ ನೀವು ಅಂದ್ಕೊಂಡಿದ್ದೇನು ಕೆಲಸ ನೀವು ಅದ್ರಲ್ಲಿ ಮಾಡ್ಬೋದು ಅಂತೇಳಿ ಅಂದರು. ಸರಿ ಅಂತೇಳಿ ನಾನು ಅದನ್ನು ಚೂರು ತಲೆಗೆ ಹಾಕೊಂಡಾದ್ಮೇಲೆ ಮತ್ತೆ ಒಂದಷ್ಟು ಜನರನ್ನು ಭೇಟಿಯಾದೆ, ಇದು ಮಾಡಿದೆ. ಆವಾಗ ಇಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಬ್ಬರು ಮೇಡಮ್ ಸಿಕ್ಕಿದ್ರು. ಅವರು ಆ್ಯಕ್ಚುಲಿ ನಮ್ಮ ಜೋಕುಮಾರ್ ಸ್ವಾಮಿ ಮಾಡ್ಬೇಕಾದ್ರೆ ಅವರು ಒಂದು ಪಾರ್ಟ್ ಮಾಡಿದ್ರು ಅದರಲ್ಲಿ. ಆ ಮೇಡಮ್ ಸಿಕ್ಕಿ ಹೇಳಿದ್ರು, ಏನು ಮಾಡ್ತೀರ ಅಂತ ಹೇಳಿ. ಇಲ್ಲ ಈಗ ತುಂಬ ಇದು ಮಾಡ್ತಿದ್ವಿ, ಅವಕಾಶಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಆವಾಗ ಅವರು ಸರಿ ಅಂತೇಳಿ ಒಬ್ಬರು ನಂಬರ್ ಕೊಟ್ಟರು, ವಿಜಯ್ ಕುಮಾರ್ ಅಂತೇಳಿ, ಪಾಪ ಪಾಂಡು ಸೀರಿಯಲ್ದು ಪ್ರೊಡಕ್ಷನ್ ಮ್ಯಾನೇಜರ್ ಅವರು ನಂಬರ್ ಕೊಟ್ಟರು. ಸರಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡು, ಇವರು ಹೆಲ್ಪ್ ಮಾಡ್ತಾರೆ ಅಂತೇಳಿ. ಸರಿ ಅಂತೇಳಿ ಫೋನ್ ಮಾಡಿದೆ. ನೀವೆಲ್ಲರೂ ಈ ಕೋಸ್ಟಲ್ ಕನ್ನಡ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಸೈಡಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಮಸ್ತೆ. ಅದರಲ್ಲಿ ಏನಾಯಿತು, ಯಾರೋ ಒಬ್ಬರು ಬೇರೆಯವ್ರು ಮಾಡಿರೋ ತಪ್ಪು ಅದು ನಮ್ಮ 3 ಜನರ ಮೇಲೆ ಬಂತದು. ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಅಂತೇಳಿ ಅದು ಎಲ್ಲರ ಮುಂದೆ ಒಂದು ಸ್ವಲ್ಪ ಬೈದರು ಅವರು. ಬೈದದ್ದು ನಮ್ಗೆ ಒಂಚೂರು ಹರ್ಟ್ ಆಯಿತು.